ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಗುರುತು ಚೀಟಿ ನೀಡುವ ಬೃಹತ್ ವಿಕಲಚೇತನರ ಆರೋಗ್ಯ ಶಿಬಿರ ಬಾಳೆಪುಣೆ ಶಾಲಾ ವಠಾರದಲ್ಲಿ ನಡೆಯಿತು। ಈ ಕಾರ್ಯಕ್ರಮದಲ್ಲಿ 1000ಕ್ಕೂ ಅಧಿಕ ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನವನ್ನ ಪಡೆದುಕೊಂಡರು। ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬಂಟ್ವಾಳ ತಾಲೂಕು ಪಂಚಾಯತ್ ಪಜೀರು ಕುರ್ನಾಡು ಇರಾ ಬಾಳೆಪುಣಿ ನರಿಂಗಾನ ಸಜಿಪಪಡು ಗ್ರಾಮ ಪಂಚಾಯತ್ಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಹಭಾಗಿತ್ವದಲ್ಲಿ ಶಿಬಿರ ನಡೆಯಿತು। ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ಶಿಬಿರವನ್ನ ಉದ್ಘಾಟಿಸಿದರು। ನಂತರ ಮಾತನಾಡಿದ ಅವರು ವಿಕಲಚೇತನರು ಮನೆ ನಿರ್ಮಾಣ ಬೇಡಿಕೆ ಮುಂದಿಟ್ಟುಕೊಂಡು ಪಂಚಾಯತ್ಗಳಿಗೆ ಹೋಗಬೇಕಾಗಿಲ್ಲ, ಜಿಲ್ಲಾಧಿಕಾರಿ ಮುಖಾಂತರ ಪಟ್ಟಿ ತರಿಸಿ ಮನೆ ನಿರ್ಮಿಸಿಕೊಡುವ ಯೋಜನೆ ಸರ್ಕಾರ ಹಮ್ಮಿಕೊಂಡಿದೆ ಎಂದು ಹೇಳಿದ್ರು। ಆರೋಗ್ಯವಂತ ಸಮಾಜ ಇವತ್ತು ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಆರೋಗ್ಯವಂತರಾಗಿದ್ದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ। ಈ ಮನೆಯವರನ್ನು ಬಿಟ್ಟು ಬರೀ ಸಮಾಜವನ್ನು ಆರೋಗ್ಯವಂತವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಅಂತ ಸಂದರ್ಭ ಈ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಏನಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅದನ್ನು ಸ್ಕ್ರೀನಿಂಗ್ಗೊಳಿಸಿ ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು। ಮುಂದಿನ ದಿನಗಳಲ್ಲಿ ಈ ರೋಗ ಬರದ ಪ್ರಿವೆಂಟಿವ್ ಮೆಷರ್ ಏನಿದೆ ಅದಕ್ಕೆ ಬೇಕಾದಂಥ ಜನಜಾಗೃತಿ ವಹಿಸುವಂಥದ್ದು, ಸರ್ಕಾರದ ಬೇರೆ ಬೇರೆ ಸವಲತ್ತುಗಳೇನಿದೆಯಾ ಅದನ್ನು ಮುಟ್ಟಿಸುವಂಥ ಯೋಜನೆ ಈ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ। ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಅವರು ಮಾತನಾಡಿ, ವಿಕಲಚೇತನರಿಗೆ ಅನುಕಂಪ ಅಗತ್ಯ, ನಮ್ಮಂತೆ ಜೀವನ ಸಾಗಿಸಲು ಅವಕಾಶ ಕಲ್ಪಿಸಬೇಕಿದೆ। ಮಂಗಳೂರು ಕ್ಷೇತ್ರದಲ್ಲಿ ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳು, ಐಟಿ ಕಂಪನಿ ಎಲ್ಲವೂ ಇದ್ದು ಎಲ್ಲ ಕ್ಷೇತ್ರಗಳು ಹೀಗೆ ಅಭಿವೃದ್ಧಿ ಕಂಡ್ರೆ ಭಾರತ ಅಮೆರಿಕಕ್ಕಿಂತಲೂ ಹೆಚ್ಚಿನ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ಹೇಳಿದ್ರು। ಈ ವಿಕಲಚೇತನರು ನಮ್ಮ ಹಾಗೆ ಹುಟ್ಟಿ ಬೆಳೆಯುವವರು, ಅವರಿಗೆ ನಮ್ಮ ಅನುಕಂಪ ಬೇಕಾಗಿಲ್ಲ, ಅವರು ನಮ್ಮಂತೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬೆಳೆಯುವ ಒಂದು ಸಂದರ್ಭವನ್ನು ಉಲ್ಲಾಳ್ ಕ್ಷೇತ್ರದವರು, ಮಮತಾ ಗಟ್ಟಿಯವರು ಎಲ್ಲರೂ ಒಟ್ಟುಗೂಡಿ ಮಾಡುತ್ತಿರುವುದು ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಷಯ। ಇದೇ ಸಂದರ್ಭದಲ್ಲಿ 25 ಗಾಲಿ ಕುರ್ಚಿಯನ್ನ ವಿತರಿಸಲಾಯಿತು। ಸುಮಾರು 1000ಕ್ಕೂ ಅಧಿಕ ಮಂದಿ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಂಡರು। ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಯೋಜಕಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಕಟ್ಟಿ, ಬಾಳೆಪುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲೀಲಾವತಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಚ, ಯನಪೋಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ವಿಜಯಕುಮಾರ್, ಕಣಚೂರು ವೈದ್ಯಕೀಯ ಕಾಲೇಜಿನ ಉಪಾಧ್ಯಕ್ಷರಾದ ಅಬ್ದುಲ್ ರೆಹಮಾನ್, ಎಂಸಿಎಫ್ ಮುಖ್ಯ ವ್ಯವಸ್ಥಾಪಕ ಪಿ ಜಯಶಂಕರ್ ರೈ, ವ್ಯವಸ್ಥಾಪಕ ಪಿಜೆ ರೈ, ಡಿಜಿಎಂ ಯೋಗೇಶ್, ಎಚ್ಆರ್ ಸುರೇಶ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಾಸ್ ಕರ್ಕೇರ, ಸದಸ್ಯರಾದ ಹೈದರ್ ಕೈರಂಗಳ ಮೊದಲಾದವರು ಉಪಸ್ಥಿತರಿದ್ದರು। ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ।